ಬಳ್ಳಾರಿಯ ವಿಜಯನಗರದಿಂದ ಮಂಗಳೂರು ನಗರಕ್ಕೆ ಬಂದು ಕಳೆದ 15 ವರ್ಷಗಳಿಂದ ಜೀವನ ನಿರ್ವಹಣೆ ಮಾಡ್ತಾ ಇರುವ ಬಸವರಾಜ್ ಮತ್ತು ಲಲಿತಾ ದಂಪತಿಯ ಪುತ್ರ ವಿಬಿ ಹರ್ಷವರ್ಧನ್ 2020-21ನೇ ಸಾಲಿನಲ್ಲಿ ಪ್ರಕಟಗೊಂಡಿರುವಂತಹ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 600 ಅಂಕಗಳಲ್ಲಿ 597 ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ 99.5ರಷ್ಟು ಸಾಧನೆಯನ್ನ ಮಾಡಿದ್ದಾನೆ. ಮಂಗಳೂರಿನ ಮಧುಸೂದನ ಕಾಲೇಜಿನಲ್ಲಿ ಈತ ತನ್ನ ವಿದ್ಯಾಭ್ಯಾಸವನ್ನ ಮಾಡಿದ್ದಾನೆ. ಮಂಗಳೂರಿನ ಕುಲಾಸೋ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ದಿವ್ಯಾ ಪ್ಯಾಲೇಸ್ನಲ್ಲಿನ ಅಪಾರ್ಟ್ಮೆಂಟ್ಗಳ ಉಸ್ತುವಾರಿಯನ್ನ ನೋಡಿಕೊಳ್ತಾ ಇರುವಂತಹ ಕಡು ಬಡತನದ ಬಸವರಾಜ್ ಅವರ ಪುತ್ರ ಹರ್ಷವರ್ಧನ ಬಾಲ್ಯದಿಂದಲೇ ತಾನು ಉನ್ನತ ಹುದ್ದೆಯನ್ನ ಏರಬೇಕೆಂದು ಕನಸು ಕಾಣ್ತಾ ಇರುವಂತಹ ಯುವಕ. ಬಹಳಷ್ಟು ಕಷ್ಟಪಟ್ಟು ವಿದ್ಯಾರ್ಜನೆ ಮಾಡುತ್ತಾ ಇರುವ ಈತನಿಗೆ ಈ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಸಹೃದಯಿಗಳು ಈಗಾಗಲೇ ನೆರವು ನೀಡುವ ಮೂಲಕ ಪಿಯುಸಿ ಕಲಿಸಲು ಸಹಕಾರವನ್ನು ನೀಡಿದ್ದಾರೆ. ಮುಖ್ಯವಾಗಿ ಸಾಮಾಜಿಕ ಕಾರ್ಯಕರ್ತ ಜೆರಲ್ಡ್ ಟವರ್, ಅವರ ಪತ್ನಿ ಸೆಲಿನಾ ಟೀಚರ್ ಸೇರಿದಂತೆ ಅಪಾರ್ಟ್ಮೆಂಟ್ನ ಹಲವು ಮಂದಿ ಈತನಿಗೆ ಆರ್ಥಿಕ ಸಹಕಾರವನ್ನು ನೀಡಿದ್ದಾರೆ. ತನಗೆ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ಈತ ಕೃತಜ್ಞತೆಯನ್ನ ಸಲ್ಲಿಸಿದ್ದಾನೆ. ತನ್ನ ಶೈಕ್ಷಣಿಕ ಬದುಕಿಗೆ ಸಹೃದಯಿಗಳ ನೆರವು ಯಾಚಿಸ್ತಾ ಇರುವ ಹರ್ಷವರ್ಧನನ ದಾನಿಗಳು ಹರ್ಷವರ್ಧನ ಅವರ 8050914739 ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ ನೆರವನ್ನ ನೀಡಬಹುದಾಗಿದೆ ಎಂದು ಮನವಿಯನ್ನ ಮಾಡಿದ್ದಾನೆ. ನನ್ನ ಹೆಸರು ವಿಬಿ ಹರ್ಷವರ್ಧನ. ನಾನು ಸರೋಜಿನಿ ಮಧುಸೂದನ PU ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಕಲಿತಿದ್ದೇನೆ. ನನಗೆ ದ್ವಿತೀಯ PUCಯಲ್ಲಿ 597 ಅಂಕಗಳನ್ನು ಗಳಿಸಿದ್ದೇನೆ, ಶೇಕಡ 99.5ರಷ್ಟು. ಇದು ನನ್ನ ತಂದೆ ತಾಯಿ ನನಗೆ ಕಷ್ಟಪಟ್ಟು ಕಲಿಸಿದ್ರಿಂದ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ನಾನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಆದಂತಹ ಲಕ್ಷ್ಮೀ ಹೆಗಡೆ ಸೊಂದ ಅವರಿಗೆ ಧನ್ಯವಾದ ಹೇಳ್ತೇನೆ. ಹಾಗೆಯೇ ನಮ್ಮ ಶಿಕ್ಷಕ ವೃಂದದವರು ನನಗೆ ಪ್ರೋತ್ಸಾಹಿಸಿದಂಥ ನನ್ನೆಲ್ಲ ಮಿತ್ರರಿಗೂ ಹಾಗೂ ಎಲ್ಲರಿಗೂ ನಾನು ಹೇಳ್ತೇನೆ. ಮತ್ತು ನಮ್ಮ ಕಟ್ಟಡದ ನಿವಾಸಿಗಳು ತುಂಬ ನನಗೆ ಪ್ರೋತ್ಸಾಹ ನೀಡಿದ್ದಾರೆ. ನಾನು ದ್ವಿತೀಯ PUC ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಮಂಗಳೂರು ಅಕಾಡೆಮಿ ಆಫ್ ರಿಫೈನ್ ಸ್ಟಡೀಸ್ ಈ ಕೋಚಿಂಗ್ ಸೆಂಟರ್ಗೆ ಹೋಗ್ತಿದ್ದೇನೆ. ಇಲ್ಲಿಂದ ಸಹ ನನಗೆ ಬಹಳ ಹೆಲ್ಪ್ ಆಯಿತು. ನಾನು ಅದಕ್ಕೆ ರೀನಾ ಆಳ್ವ ಮೇಡಮ್ಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಂತೆಯೇ ನನಗೆ ಯಾರೆಲ್ಲ ತುಂಬ ಇದು ಮಾಡಿದ್ದಾರೆ ಅವರಿಗೆ. ಮತ್ತು ನಾನು ಟ್ಯೂಷನ್ನಿಗೆ ಇಲ್ಲಿ ಸಲೀನ್ ಅವರ ಹತ್ತಿರ ಹೋಗ್ತಿದ್ದೆ, ಸಲೀನ್ ಮೇಡಮ್ ಅವರ ಹತ್ರ ಹೋಗ್ತಿದ್ದೆ 4ನೇಯಿಂದ 7ನೇ ತರಗತಿಯವರೆಗೆ. ಅವರ ಒಂದು ಮಾರ್ಗದರ್ಶನದಿಂದ ನಾನು 8ನೇಯಿಂದ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರ್ಪಡೆಯಾಗಿ 10ನೇ ತರಗತಿಯಲ್ಲಿಯೂ 599 ಅಂಕಗಳನ್ನು ಗಳಿಸಿದ್ದೆ. ಅದಕ್ಕೆ ನಾನು ಮೇಡಮ್ಗೆ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ತಂದೆ ತಾಯಿ ಮತ್ತು ಯಾರೆಲ್ಲ ನನಗೆ ಸಹಾಯ ಮಾಡಿದಾರೋ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಸರ್ CL ಟವರ್ ಸರ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಇವರೆಲ್ಲ ಚಿರಋಣಿಯಾಗಿರ್ತೇನೆ. ಈ ಕಟ್ಟಡದ ಮೇಲ್ವಿಚಾರಣೆ ನೋಡುವ ಓರ್ವರು ಸುಮಾರು ಗಂಡ ಹೆಂಡತಿ ಮತ್ತು ಒಂದು ಮಗ 15 ವರ್ಷದಿಂದ ಈ ಬಿಲ್ಡಿಂಗಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಮೇಲ್ವಿಚಾರಣೆಯ ಜವಾಬ್ದಾರಿ. ಅವರಿಗೆ ಒಂದು ಮಗ, ಅವನು 4ನೇ ತರಗತಿಯಲ್ಲಿ ನಮ್ಮ ಮನೆ ಹತ್ರ ಟ್ಯೂಷನಿಗೆ ಬರ್ತಾ ಇದ್ದ. ಅದೇ ರೀತಿ 7ನೇ ತರಗತಿ ತನಕ ಶಾಲೆಗೆ ಬರುವಾಗ ಅವನ ಮಾರ್ಕ್ಸನ್ನು ನೋಡಿ ಅವನಿಗೆ ಟ್ಯೂಷನ್ ಕೊಡುವ ಟೀಚರ್ ಹೇಳ್ತಾರೆ ತಂದೆ ತಾಯಿಯವರಿಗೆ, ಆ ಹುಡುಗನಿಗೆ ಹರ್ಷವರ್ಧನ್ ಅಂತೇಳಿ ಹೆಸರು, ಅವನಿಗೆ ನೀವು ಇಂಗ್ಲೀಷ್ ಮೀಡಿಯಮಿಗೆ ಯಾಕೆ ಅಂತೇಳಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕೂಡ SSLCಯಲ್ಲಿ ಅವನಿಗೆ 625 ಅಂಕದಲ್ಲಿ 599 ಅಂಕ ಸಿಗ್ತದೆ. ಹಾಗೆ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾನೆ, ಹೈ ಡಿಸ್ಟಿಂಕ್ಷನ್. ಅದೇ ರೀತಿ ಅವನಿಗೆ ಮುಂದಕ್ಕೆ ಆ ಟ್ಯೂಷನ್ ಟೀಚರ್ ಮನೆಗೆ ಬರಲಿಲ್ಲವ, ಆದರೂ ಕೂಡ ಸಂಪರ್ಕದಲ್ಲಿ ಇರ್ತಿದ್ದ, ನನಗೆ ಒಳ್ಳೆ ಮಾರ್ಕ್ಸ್ ಸಿಗ್ತಾ ಇದೆ ಅಂತೇಳಿ. PUCಯಲ್ಲಿ ಸೈನ್ಸ್ ತೆಗೆದುಕೊಂಡು ಇವಾಗ ನಿನ್ನೆ ರಿಸಲ್ಟ್ ಬಂದಿದೆ, ಸೆಕೆಂಡ್ PUC ಸೈನ್ಸ್. ಅವನಿಗೆ 600 ಇದು ಮಾರ್ಕ್ಸಲ್ಲಿ 597 ಮಾರ್ಕ್ಸ್ ಬಂದಿದೆ, ಅಂದರೆ 600ಗೆ 3 ಕಡಿಮೆ. ಈಗ ಆ ವಿದ್ಯಾರ್ಥಿಗೆ ಹರ್ಷವರ್ಧನಿಗೆ ಮುಂದಿನ ವಿದ್ಯಾಭ್ಯಾಸ ಕಲಿಬೇಕಂತೇಳಿ ಅವನಿಗೆ ಮನಸ್ಸಿದೆ. ಆದ ಕಾರಣ ನಾನೊಂದು ಸಾಮಾಜಿಕ ಹೋರಾಟಗಾರನಾಗಿ ಮತ್ತೊಂದು ಸಮಾಜ ಸೇವಕನಾಗಿ ಇವತ್ತು ನಮ್ಮ ಗುಡ್ಡ TV ಮುಖಾಂತರ ಮಂಗಳೂರಿನ ಎಲ್ಲ ನಾಗರಿಕರಿಗೆ ಈಗ ನಾವು ಅವನನ್ನು ಪರಿಚಯಿಸ್ತೇವೆ. ಅವರಿಗೆ ಆ ವಿದ್ಯಾರ್ಥಿಗೆ ನೀವು ಆಶೀರ್ವಾದ ಕೊಟ್ಟು ಅವನ ಮುಂದಿನ ಜೀವನಕ್ಕೆ ನೀವು ಒಳ್ಳೆಯದಾಗಲು ಶುಭ ಕೋರಬೇಕಂತೇಳಿ ನಾನು ನಮ್ಮ ಗುಡ್ಡ TV ಮುಖಾಂತರ ಕೇಳ್ತೇನೆ.